ಮನೆಯ ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡುವ ಬಗ್ಗೆ ಹಾಗೂ ಮಳೆ ನೀರನ್ನ ಬಳಕೆ ಮಾಡುವ ಬಗ್ಗೆ ನನ್ನ ಮನೆಯಲ್ಲಿ ಸರಳವಾಗಿ ವ್ಯವಸ್ಥೆ ಮಾಡಿದ್ದೇನೆ. ಈ ರೀತಿ ನೀರಿನ ಮರುಬಳಕೆಯಿಂದ ನನಗೆ ಶೇಕಡ 50ರಷ್ಟು ನೀರು ಉಳಿತಾಯವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡೆ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಜನರನ್ನ ಗಮನ ಸೆಳೆಯುವ ವೈಯಕ್ತಿಕ ವಿಚಾರಗಳ ಬಗ್ಗೆ ಚಾಲೆಂಜ್ ಮಾಡುವ ಬದಲು ಸಾಮಾಜಿಕ ಬದ್ಧತೆಯ ಕೆಲಸಗಳನ್ನ ಸವಾಲಾಗಿ ಎಂಪಿ, ಎಂಎಲ್ಎಗಳು, ಸಾರ್ವಜನಿಕರು ಸ್ವೀಕರಿಸಿ ತಾವು ಮಾಡಿದ ಕೆಲಸಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವ ಮೂಲಕ ಜನಜಾಗೃತಿ ಮತ್ತು ಸಾಮಾಜಿಕ ಬದ್ಧತೆಗೆ ಪೂರಕವಾದ ಕೆಲಸ ಮಾಡಿದಂತಾಗುತ್ತದೆ ಅಂತ ತಿಳಿಸಿದ್ರು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡಿ ಈ ದೇಶದಲ್ಲಿ ಅದ್ಭುತ ಚಳುವಳಿ ಅದು. ಅದರ ನಂತರ ಪ್ರಾಯಶಃ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಚಳುವಳಿ ನಿಮಗೆ ಗೊತ್ತಿದೆ. ಇವತ್ತು ಭಾರತದ ಮನಸ್ಥಿತಿಯಲ್ಲಿ ಸಾಮೂಹಿಕ ಚಳುವಳಿಗೆ ಅಂತಹ ದೊಡ್ಡ ಉತ್ಸಾಹ ಮತ್ತು ಪ್ರೋತ್ಸಾಹ ಇಲ್ಲ. ಎಲ್ಲ ಚಳುವಳಿಗಳು, ರೈತ ಚಳುವಳಿ, ವಿದ್ಯಾರ್ಥಿ ಚಳುವಳಿ, ಯುವಜನರ ಚಳುವಳಿ ಎಲ್ಲವೂ ಕೂಡ ಏನೋ ಒಂದು ಆಗಾಗ ಆಗುತ್ತೆ. ಈ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ವಕೀಲರಾದ ರಾಘವೇಂದ್ರ ರಾವ್, ಸುಧೀರ್ ಹೆಗ್ಡೆ, ಸ್ವರ್ಣ ಸುಂದರ್ ಮೊದಲಾದವರು ಉಪಸ್ಥಿತರಿದ್ದರು. ಪವನ್ ಕಾಂಜಿಮಾಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.